ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಷ್ಟು ದಿನ ನಾವು ಸುಮಾರು 61 ಕೀರ್ತನೆಗಳನ್ನು ಧ್ಯಾನಿಸಿದೆವು. ಇವತ್ತು 62ರಿಂದ ನಾವು ನಮ್ಮ ಈ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ದಯಾಮಯ ದೇವರು ಈ ಕೀರ್ತನೆಗಳ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಮ್ಮನ್ನು ಯಾತನೆಗಳಿಂದ ಬಿಡುಗಡೆಗೊಳಿಸಿ ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು ಧ್ಯಾನಿಸುವ ಈ ಕೀರ್ತನೆಗಳನ್ನು, ವಿಶೇಷವಾಗಿ ಕೀರ್ತನೆಯ ಸಾರ ಅರ್ಥೈಸುವಂತೆ ನಮಗೆ ಸ್ವರ್ಗೀಯ ಜ್ಞಾನವನ್ನು ಕರುಣಿಸಿರಿ. ಈ ಕೀರ್ತನೆಯ ಮೂಲಕ ನಮ್ಮ ಯಾತನೆಗಳನ್ನು ಸಮರ್ಪಿಸುವಾಗ ಎಲ್ಲ ಕೇಡುಗಳಿಂದ, ರೋಗಗಳಿಂದ, ಬಾಧೆಗಳಿಂದ ನಮ್ಮನ್ನು ಸಂರಕ್ಷಿಸಿರಿ ಮತ್ತು ನಮ್ಮನ್ನು ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಿ ಮುನ್ನಡೆಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ಬೈಬಲ್ ಇದ್ದರೆ ತಗೊಳ್ಳಿ. ಕೀರ್ತನೆ 62, ದೇವರಲ್ಲಿ ಮನಃಶಾಂತಿ. ಇಲ್ಲಿ ಸುಮಾರು 12 ವಾಕ್ಯಗಳಿವೆ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಆತ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಎನಿತು ಕಾಲ ದಾಳಿ ಮಾಡುವಿರಿ ಒಬ್ಬನ ಮೇಲೆ ನೀವೆಲ್ಲ, ಕೆಡವಲು ಯತ್ನಿಸುವಿರ ಬಾಗಿದ ಗೋಡೆಯ, ಕುಸಿದ ಪೌಳಿಯ. ದಬ್ಬುವ ದುರಾಲೋಚನೆ ಅವರದು ಗಾದಿಯಿಂದ, ಅಬದ್ಧವಾಡುವುದೆಂದರೋ ಹಬ್ಬದ ಆನಂದ. ಹರಸುವರು ಆದರದಿಂದ, ಶಪಿಸುವರು ಉದರದಿಂದ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಉದ್ಧಾರಕ್ಕೆ ಗೌರವಕ್ಕೆ ಎನಗಾಧಾರ ದೇವರೇ, ಭದ್ರವಾದ ಬಂಡೆ ನನಗಾಶ್ರಯ ಆತನೇ. ಜನರೇ ಸದಾ ಭರವಸೆ ಇಡಿ ದೇವನಲ್ಲಿ, ತೋಡಿಕೊಳ್ಳಿ ನಿಮ್ಮ ಅಳಲನು ಆತನಲ್ಲಿ. ನರಮಾನವರೆಲ್ಲರೂ ಬರೀ ಉಸಿರು, ನರಾಧಿಪತಿಗಳು ತೀರಾ ಹುಸಿಯು. ತ್ರಾಸಿನಲ್ಲಿ ತೂಗಲು ಅವರೆಲ್ಲರೂ ಉಸಿರಿಗಿಂತಲೂ ಅತ್ಯಂತ ಹಗುರು. ಹಿಂಸಾಚಾರದ ಸಂಪಾದನೆಯನ್ನು ನೆಚ್ಚಬೇಡಿ, ಸೂರೆ ಮಾಡಿ ಸೇರಿಕೊಂಡುದನ್ನು ಕೊಚ್ಚಬೇಡಿ. ಹೆಚ್ಚಿದ ಆಸ್ತಿಪಾಸ್ತಿಗೆ ಮನಸ್ಸು ಹಚ್ಚಬೇಡಿ. ದೇವನೊಮ್ಮೆ ನುಡಿದಿ ಮಾತು ನನಗಿಮ್ಮಡಿ ಕೇಳಿಸಿತು. ಸರ್ವಾಧಿಕಾರವು ದೇವನಿಗೇ ಸೇರಿದ ಸೊತ್ತು. ನಿನ್ನ ಪ್ರೀತಿ ಹೇ ಪ್ರಭು ಅಚಲ ಹಿಮಾಚಲ, ಸರ್ವರಿಗೂ ನೀಡುವ ಕೃತ್ಯಕ್ಕೆ ತಕ್ಕ ಫಲ. ಆತ್ಮೀಯರೇ, ನಮಗೆ ಮನಃಶಾಂತಿ ಬೇಕು. ಇವತ್ತೆಲ್ಲರೂ ಕೇಳೋದು ಇಷ್ಟೇ, ಫಾದರ್ ಶಾಂತಿ ಎಲ್ಲಿ ಸಿಗುತ್ತೆ, ಮನಃಶಾಂತಿ ಎಲ್ಲಿ ಸಿಗುತ್ತೆ, ನಿತ್ಯ ಶಾಂತಿ ಎಲ್ಲಿ ಸಿಗುತ್ತೆ, ಸಮಾಧಾನ ಎಲ್ಲಿ ಸಿಗುತ್ತೆ. ಆದರೆ ಒಂದು ಸತ್ಯ ಈ ಕೀರ್ತನಕಾರ ಹೇಳ್ತಾನೆ, ನಮಗೆ ಮನಃಶಾಂತಿ ಸಿಗುವುದು ದೇವನಿಂದಲೇ. ಆದ್ದರಿಂದ ಆ ಮನಃಶಾಂತಿ ಸಿಗಬೇಕಾದ್ರೆ ನಾವು ಪ್ರಾರ್ಥಿಸಬೇಕು, ದೇವರ ಮುಂದೆ ನಾವು ಕುಳಿತುಕೊಳ್ಬೇಕು. ಸರ್ವೇಶ್ವರ, ಸರ್ವಶಕ್ತ ದೇವರು ಪ್ರಭು ಯೇಸು ಕ್ರಿಸ್ತರು ಅವರು ನಮಗೆ ಅದಕ್ಕೆ ಯೇಸು ಹೇಳಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವಜನರೇ, ನೀವು ನನ್ನೆಡೆಗೆ ಬಂದಿರಿ, ನಾನು ನಿಮಗೆ ಶಾಂತಿ ನೀಡುತ್ತೇನೆ, ಸಮಾಧಾನ ನೀಡುತ್ತೇನೆ. ಯಾಕಂದರೆ ನಮ್ಮ ದೇವರು ಶಾಂತಿ ದಾತ, ನಮ್ಮ ದೇವರು ಸಮಾಧಾನವನ್ನು ನೀಡುವ ದೇವರಾಗಿದ್ದಾರೆ. ಆದ್ದರಿಂದ ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ನೋಡಿ ಕೀರ್ತನಗಾರ ಹೇಗೆ ಆರಂಭಿಸ್ತಾನೆ ಪ್ರಾರ್ಥನೆ, ನನಗೆ ನಿಜವಾದ ಶಾಂತಿ ಸಿಗುವುದು ದೇವರಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಇವತ್ತು ಪ್ರಭು ಯೇಸುವನ್ನು ನಮಗೆ ಕಳುಹಿಸಿ ಜೀವೋದ್ಧಾರವನ್ನು ಅವರು ದಯಪಾಲಿಸಿದ್ದಾರೆ. ಆತ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಯಾವಾಗ ಆ ದುರ್ಗ ಅಂದರೆ ಆ ಒಂದು ಬಲವಾದ ಕೋಟೆ ಇರುವಾಗ ಯಾರು ಅದರೊಳಗಡೆ ಬರಲಾರರು. ಅಂದರೆ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ಪ್ರೀತಿಸುತ್ತಾರೆ. ಆತನಿಂದಲೇ ನನಗೆ ಜೀವೋದ್ಧಾರ, ಆತ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ದೇವರೊಟ್ಟಿಗೆ ಇರುವಾಗ ನಾನೆಂದಿಗೂ ಕದಲಿ ಬೀಳೆನು. ಕೆಟ್ಟ ದಾರಿಯಲ್ಲಿ ಹೋಗಲು ನನ್ನಿಂದ ಆಗದು, ಏಕೆಂದರೆ ದೇವರು ನನ್ನನ್ನು ರಕ್ಷಿಸುವರು.
ಏನಿತು ಕಾಲ ದಾಳಿ ಮಾಡುವಿರಿ ಒಬ್ಬನ ಮೇಲೆ ನೀವೆಲ್ಲ, ಕೆಡವಲು ಯತ್ನಿಸುವಿರ ಬಾಗಿದ ಗೋಡೆಯ ಕುಸಿದ ಪೌಳಿಯ. ಏನಿತು ಕಾಲ ನೀವು ದಾಳಿ ಮಾಡುವಿರಿ ಒಬ್ಬನ ಮೇಲೆ. ಇವತ್ತು ನಮಗೆ ಆಕ್ರಮಣಗಳು, ವಿಶ್ವಾಸದ ಮೇಲೆ ಆಕ್ರಮಣಗಳು, ಅಥವಾ ಅನೇಕ ಚಿಂತೆಗಳು, ದುಃಖಗಳು, ನೋವುಗಳು, ನಿರಾಶೆಗಳು, ಇವುಗಳು ಅಟ್ಯಾಕ್ ಮಾಡ್ತವೆ, ಆಕ್ರಮಣ ಮಾಡ್ತವೆ. ಏನಿತು ಕಾಲ ದಾಳಿ ಮಾಡುವಿರಿ ಒಬ್ಬನ ಮೇಲೆ ನೀವೆಲ್ಲ, ಕೆಡವಲು ಯತ್ನಿಸುವಿರ ಬಾಗಿದ ಗೋಡೆಯ ಕುಸಿದ ಪೌಳಿಯ. ದಬ್ಬುವ ದುರಾಲೋಚನೆ ಅವರದು ಗಾದಿಯಿಂದ, ಅಬದ್ಧವಾಡುವುದೆಂದರೋ ಹಬ್ಬದ ಆನಂದ. ಹರಸುವರು ಆದರದಿಂದ, ಶಪಿಸುವರು ಉದರದಿಂದ. ನೋಡಿ, ಅರಸುವರು ಬಾಯಿಂದ, ತುಟಿಯಿಂದ, ಅದರ ಉದರದಲ್ಲಿ ಇನ್ನೊಂದು ಏನೋ ಇದೆ. ಹಾಗೆ ಜೀವನ ನಮ್ಮದಾಗಬಾರ್ದು. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಅದರಿಂದ ನಾವು ದೇವರಲ್ಲಿ ನಂಬ್ತೀವಿ, ನಿರೀಕ್ಷೆ ಇಟ್ಟುಕೊಂಡು ಬಾಳ್ತೀವಿ. ನಮ್ಮ ನಿರೀಕ್ಷೆ ಹುಸಿಯಾಗದು. ಆತ ನನಗೆ ದುರ್ಗ ರಕ್ಷಕ ಶರಣು, ನಾನೆಂದಿಗೂ ಕದಲಿ ಬೀಳೆನು. ಇಲ್ಲಿ ನೋಡಿದೆ, 1 ಮತ್ತು 2ನೇ ಮಾತನ್ನು 5 ಮತ್ತು 6ನೇ ವಾಕ್ಯದಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಅಂದರೆ ದೇವರು, ಆ ಕೀರ್ತನಗಾರ ನಮ್ಗೆ ಏನು ಹೇಳ್ತಾನೆ ಅಂದರೆ, ಶಾಂತಿ ಸಿಗುವುದು ದೇವನಿಂದಲೇ, ನಂಬಿಕೆ ನಿರೀಕ್ಷೆ ಆತನಿಂದಲೇ. ಮೊದಲ ವಾಕ್ಯದಲ್ಲಿ ಏನು ಹೇಳ್ತಾನೆ, ನನ್ನ ಜೀವೋದ್ಧಾರ ಆತನಿಂದಲೇ. ಜೀವೋದ್ಧಾರ, ನಂಬಿಕೆ, ನಿರೀಕ್ಷೆ ದೇವರಿಂದಲೇ. ಆತ ನನಗೆ ದುರ್ಗ ರಕ್ಷಕ ಶರಣು, ನಾನೆಂದಿಗೂ ಕದಲಿ ಬೀಳೆನು. ಉದ್ಧಾರಕ್ಕೆ ಗೌರವಕ್ಕೆ ಎನಗಾಧಾರ ದೇವನೇ. ನೋಡಿ, ಉದ್ಧಾರಕ್ಕೆ ಗೌರವಕ್ಕೆ ಎನಗೆ ಆಧಾರ ದೇವನೇ. ಭದ್ರವಾದ ಬಂಡೆ ನನಗಾಶ್ರಯ ಆತನೇ. ಆತ ಭದ್ರವಾದ ಬಂಡೆ, ಆಶ್ರಯ. ಅದರಿಂದ ನಾವು ಹಾಡ್ತೀವಲ್ಲ, ಬಳಿ ಬರುವೆ ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಅಂದ್ರೆ ದೇವರು ನಮಗೆ ಆಶ್ರಯ. ಆತನ 91ನೇ ಕೀರ್ತನೆ, ಆತನ ಆಶ್ರಯದಲ್ಲಿ ಸುರಕ್ಷಿತರು ನಾವು. ಆತ ದುರ್ಗ, ಆತ ನಮ್ಮ ಕೋಟೆಯಾಗಿದ್ದಾರೆ. ಜನರೇ ಸದಾ ಭರವಸೆ ಇಡಿ ದೇವನಲ್ಲಿ. ಕೀರ್ತನಗಾರ ಹೇಳ್ತಾನೆ, ಭರವಸೆ ಇಡಿ ದೇವರಲ್ಲಿ, ತೋಡಿಕೊಳ್ಳಿ ನಿಮ್ಮ ಅಳಲನ್ನು ಆತನಲ್ಲಿ. ಇದು ಬಹಳ ಮುಖ್ಯವಾದುದು. ಇವತ್ತು ನಮ್ಮ ಅಳಲನ್ನು ಮನುಷ್ಯರ ಮುಂದೆ ತೋಡಿಕೊಂಡ್ರೆ ನಗಾಡ್ತಾರೆ, ತಮಾಷೆ ಮಾಡ್ತಾರೆ. ಆತನ ಮುಂದೆ ತೋಡಿಕೊಳ್ಳಿ. ಜನರೇ ಸದಾ ಭರವಸೆ ಇಡಿ ದೇವನಲ್ಲಿ. ನರಮಾನವರೆಲ್ಲರೂ ಬರೇ ಉಸಿರು. ನೋಡಿ, ನಾವು ಕೇವಲ ಉಸಿರು. ನರಾಧಿಪತಿಗಳು ತೀರಾ ಹುಸಿಯು. ತ್ರಾಸಿನಲ್ಲಿ ತೂಗಲು ಅವರೆಲ್ಲರೂ ಉಸಿರಿಗಿಂತಲೂ ಅತ್ಯಂತ ಹಗುರು. ಆತ್ಮೀಯರೇ, ನರಮಾನವರು ಕೊಚ್ಚಿಕೊಳ್ಳಲು ಆಸ್ಪದವಿಲ್ಲ. ಅವನು ಉಸಿರು ನಿಂತು ಹೋದರೆ ಆತನ ಜೀವನವಿಲ್ಲ. ಹಾರ್ಟ್ ಅಟ್ಯಾಕ್, ಹೃದಯ ಸ್ತಂಭನ, ಇನ್ನೇನು ರೋಗಗಳು ಬಂದರೆ ಅಥವಾ ಯಾವುದೇ ಅವಘಡಗಳಾದಾಗ ಮನುಷ್ಯ ಹೋಗ್ಬಿಡ್ತಾನೆ. ಆದ್ದರಿಂದ ನರಾಧಿಪತಿಗಳು ತೀರಾ ಹುಸಿಯು, ಸುಳ್ಳು. ಅವರು ಅನೇಕ ಬಾರಿ ನಮ್ಗೆ ಗೊತ್ತು, ಸುಳ್ಳು ಜಾಸ್ತಿ ಆಟವಾಡ್ತಾ ಇರುತ್ತೆ. ತ್ರಾಸಿನಲ್ಲಿ ತೂಗಲು ಅವರೆಲ್ಲರೂ ಉಸಿರಿಗಿಂತಲೂ ಅತ್ಯಂತ ಹಗುರು. ಹಿಂಸಾಚಾರ ಸಂಪಾದನೆಯನ್ನು ನೆಚ್ಚಬೇಡಿ. ನೋಡಿ, ಹಿಂಸಾಚಾರ ಮಾಡಿದ ಸಂಪಾದನೆ ನೆಚ್ಚಬೇಡಿ. ಇತರರು ನೋಯಿಸಿ, ದುಃಖಿಸಿ, ತಲೆ ಒಡೆದು ಇತರರ ಮೇಲೆ ಈ ಹಿಂಸೆಗಳನ್ನು ಮಾಡಿ ಅವುಗಳನ್ನು ನೆಚ್ಚಬೇಡಿ. ಸೂರೆ ಮಾಡಿ ಸೇರಿಕೊಂಡುದನ್ನು ಕೊಚ್ಚಬೇಡಿ. ನೋಡಿ, ಸೂರೆ ಮಾಡಿ ಯಾರದನ್ನು ಕದ್ದು ತಂದದ್ದನ್ನು ನೀವು ಹಾಕಿ ಕೊಚ್ಚಬೇಡಿ. ಹೆಚ್ಚಿದ ಆಸ್ತಿ ಪಾಸ್ತಿಗೆ ಮನಸ್ಸು ಹಚ್ಚಬೇಡಿ. ಎಂಥ ಒಂದು ಸುಂದರವಾದ ಕೀರ್ತನೆ. ನೋಡಿ, ಹಿಂಸಾಚಾರದ ಸಂಪಾದನೆಯನ್ನು ನೆಚ್ಚಬೇಡಿ, ಸೂರೆ ಮಾಡಿ ಸೇರಿಕೊಂಡುದನ್ನು ಕೊಚ್ಚಬೇಡಿ, ಹೆಚ್ಚಿದ ಆಸ್ತಿ ಪಾಸ್ತಿಗೆ ಮನಸ್ಸು ಹಚ್ಚಬೇಡಿ. ದೇವನೊಮ್ಮೆ ನುಡಿದಿ ಮಾತು ನನಗಿಮ್ಮಡಿ ಕೇಳಿಸಿತು. ಸರ್ವಾಧಿಕಾರವು ದೇವನಿಗೆ ಸೇರಿದ ಸೊತ್ತು. ಸರ್ವಾಧಿಕಾರ, ಈ ಘನ ಮಾನ ಮಹಿಮೆ ಎಲ್ಲ ದೇವರಿಗೆ ಸೇರಿದುದು. ಆತ ಸರ್ವಾಧಿಕಾರವನ್ನು ಹೊಂದಿದಾತ, ಈ ಇಡೀ ವಿಶ್ವವನ್ನು ಸೃಜಿಸಿದಾತ. ನಿನ್ನ ಪ್ರೀತಿ ಹೇ ಪ್ರಭು ಅಚಲ ಹಿಮಾಚಲ. ದೇವರ ಪ್ರೀತಿ ಅಚಲ, ಹಿಮಾಚಲ. ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ. ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ. ಹೌದು ಆತ್ಮೀಯರೇ, ದೇವರಲ್ಲಿ ನಮಗೆ ಮನಃಶಾಂತಿ ಇದೆ. ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಅದರಿಂದ ಇವತ್ತು ನಾವು ಕೀರ್ತನೆಯೊಂದಿಗೆ ಮಾಡುವ ಈ ಪ್ರಾರ್ಥನೆಯನ್ನು ದೇವರು ಆಲಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಮತ್ತೊಮ್ಮೆ ನಾವು ಭಕ್ತಿಯಿಂದ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಈ ಕೀರ್ತನೆ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಆತ ನನಗೆ ದುರ್ಗ ರಕ್ಷಕ ಶರಣು, ನಾನೆಂದಿಗೂ ಕದಲಿ ಬೀಳೆನು.
ಎನಿತು ಕಾಲ ದಾಳಿ ಮಾಡುವಿರಿ ಒಬ್ಬನ ಮೇಲೆ ನೀವೆಲ್ಲ, ಕೆಡವಲು ಯತ್ನಿಸುವಿರ ಬಾಗಿದ ಗೋಡೆಯ ಕುಸಿದ ಪೌಳಿಯ, ದಬ್ಬುವ ದುರಾಲೋಚನೆ ಅವರದು ಗಾದಿಯಿಂದ, ಅಬದ್ಧವಾಡುವುದೆಂದರೋ ಹಬ್ಬದ ಆನಂದ, ಹರಸುವರು ಆಧರದಿಂದ ಶಪಿಸುವರು ಉದರದಿಂದ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತ ನನಗೆ ದುರ್ಗ ರಕ್ಷಕ ಶರಣು, ನಾನೆಂದಿಗೂ ಕದಲಿ ಬೀಳೆನು. ಉದ್ಧಾರಕ್ಕೆ ಗೌರವಕ್ಕೆ ನನಗಾಧಾರ ದೇವನೇ, ಭದ್ರವಾದ ಬಂಡೆ ನನಗಾಶ್ರಯ ಆತನೇ. ಜನರೇ ಸದಾ ಭರವಸೆ ಇಡಿ ದೇವನಲ್ಲಿ, ತೋಡಿಕೊಳ್ಳಿ ನಿಮ್ಮ ಅಳಲನ್ನು ಆತನಲ್ಲಿ. ನರಮಾನವರೆಲ್ಲರೂ ಬರೇ ಉಸಿರು, ನರಾಧಿಪತಿಗಳು ತೀರಾ ಹುಸಿಯು. ತ್ರಾಸಿನಲ್ಲಿ ತೂಗಲು ಅವರೆಲ್ಲರೂ ಉಸಿರಿಗಿಂತಲೂ ಅತ್ಯಂತ ಹಗುರು. ಹಿಂಸಾಚಾರದ ಸಂಪಾದನೆಯನ್ನು ನೆಚ್ಚಬೇಡಿ, ಸೂರೆ ಮಾಡಿ ಸೇರಿಕೊಂಡುದನ್ನು ಕೊಚ್ಚಬೇಡಿ. ಹೆಚ್ಚಿದ ಆಸ್ತಿಪಾಸ್ತಿಗೆ ಮನಸ್ಸು ಹಚ್ಚಬೇಡಿ. ದೇವನೊಮ್ಮೆ ನುಡಿದಿ ಮಾತು ನನಗಿಮ್ಮಡಿ ಕೇಳಿಸಿತು. ಸರ್ವಾಧಿಕಾರವು ದೇವನಿಗೆ ಸೇರಿದ ಸೊತ್ತು. ನಿನ್ನ ಪ್ರೀತಿ ಪ್ರಭು ಅಚಲ ಹಿಮಾಚಲ, ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ. 63ನೇ ಕೀರ್ತನೆ ದೇವರಿಗಾಗಿ ಹಂಬಲ. ನಮ್ಮ ಮನ ದೇವರಿಗಾಗಿ ಹಂಬಲಿಸುತ್ತಿದೆ ಯಾವಾಗಲೂ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುವಂತೆ, ನಿನಗೋಸ್ಕರ ಎನ್ನ ತನು ಸೊರಗಿದೆ ಮನ ಬಾಯಾರಿದೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಛಲ ಪ್ರೀತಿ, ಎಡೆಬಿಡದೆ ಮಾಡುವುದು ನನ್ನೀ ತುಟಿ ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ. ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನನಗೆ ನೀನು ನಿರಂತರದ ಸಹಾಯಕ, ನಿನ್ನ ರೆಕ್ಕೆಗಳಡಿ ನಾ ಸುಖಿ ಗಾಯಕ. ನನ್ನ ಆತ್ಮ ನಿನಗಾತುಕೊಂಡಿದೆ, ನಿನ್ನ ಬಲಗೈ ನನಗಿಂಬಾಗಿದೆ. ಕೇಡು ಬಗೆಯುವವರು ನನ್ನ ಪ್ರಾಣಕ್ಕೆ ಇಳಿದು ಹೋಗುವರು ಅಧೋಲೋಕಕ್ಕೆ. ಕತ್ತಿಗವರು ತುತ್ತಾಗುವರು, ನರಿತೋಳಗಳ ಪಾಲಾಗುವರು. ಹರ್ಷಿಸುವನು ರಾಜಾದಿರಾಜನು ದೇವನಲ್ಲಿ, ಸಂತೋಷಿಸುವರು ಆಣೆ ಇಟ್ಟವರು ಆತನಲ್ಲಿ. ಸದ್ದಿಲ್ಲದಂತಾಗುವುದು ಸುಳ್ಳಾಡಿದ ಬಾಯಿ ಅಲ್ಲಿ. ಈ ಕೀರ್ತನೆ ದೇವರಿಗಾಗಿ ನಾವು ಪರಿತಪಿಸುವುದು ಅಥವಾ ಹಂಬಲಿಸುವುದು. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ಐ ಆಮ್ ವೇಟಿಂಗ್ ಅಪಾನ್ ದ ಲಾರ್ಡ್. ನಾನು ದೇವರಿಗಾಗಿ ಕಾದುಕೊಂಡಿದ್ದೀನಿ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆವಂತೆ, ನಿನಗೋಸ್ಕರ ಎನ್ನ ತನು ಸೊರಗಿದೆ ಮನ ಬಾಯಾರಿದೆ. ಆದ್ಮೇಲೆ ಹೇಗೆ ಒಂದು ನಿರ್ಜನ ಪ್ರದೇಶದಲ್ಲಿ ಅಥವಾ ಮರುಭೂಮಿಯಲ್ಲಿ ನಮಗೆ ದಾಹಗೊಂಡಾಗ ಆಗುವ ಅನುಭವ, ಹಾಗೇನೆ ನನ್ನ ಜೀವನದಲ್ಲಿ ದೇವರಿಗಾಗಿ ನಾ ಪರಿತಪಿಸ್ತಾ ಇರುವೆ, ಹಂಬಲಿಸ್ತಾ ಇರುವೆ, ಹಾತೊರೀತಾ ಇರುವೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ನೋಡಿ, ಮಂದಿರದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ನಾನು ಕಂಡಿದ್ದೀನಿ, ನನಗಾದ ಆ ದರ್ಶನದಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಅಚಲ ಪ್ರೀತಿ. ನೋಡಿ, ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಅಚಲ ಪ್ರೀತಿ. ಎಡೆಬಿಡದೆ ಮಾಡುವುದು ನನ್ನೀ ತುಟಿ ನಿನ್ನ ಸ್ತುತಿ. ಎಡೆಬಿಡದೆ ಮಾಡುವುದು ಅಂದರೆ ಮಾಡುವುದು ನನ್ನೀ ತುಟಿ ನಿನ್ನ ಸ್ತುತಿ. ಏಕೆಂದರೆ ನಿನ್ನ ಪ್ರೀತಿಯನ್ನು ನಾನು ವರ್ಣಿಸ್ತಾ ಇರ್ತೇನೆ. ನಿನ್ನ ಪ್ರೀತಿ ಅಚಲವಾದುದು, ದೃಢವಾದುದು, ನೀನೆಂದು ನನ್ನ ಕೈ ಬಿಡುವುದಿಲ್ಲ. ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ, ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಅಂದರೆ ಸದಾಕಾಲ, ಎಲ್ಲ ಕಾಲದಳು, ಎಲ್ಲ ವೇಳೆಯಲ್ಲೂ ದೇವಾ ನಾನು ನಿನ್ನನ್ನು ಸ್ತುತಿಸುವೆ. ಜೀವಮಾನ ಪರ್ಯಂತ ನಾವು ದೇವರನ್ನು ಸ್ತುತಿಸಬೇಕು. ಏನೇ ಇರಲಿ, ನಮ್ಮ ಕಷ್ಟ, ಸಂಕಟ, ನೋವುಗಳು ಅಥವಾ ಆತಂಕಗಳು, ಅಥವಾ ನಮಗೆ ಕೆಲವು ಸರಿ ದುಶ್ಚಟ, ದುರ್ಗುಣ, ಈ ಶೋಧನೆಗಳು ಆಕ್ರಮಣ ಮಾಡ್ಬೋದು. ಹೆದರಬಾರ್ದು, ನಾವು ಪ್ರಾರ್ಥನೆ ಬಿಡಬಾರ್ದು, ಪ್ರಾರ್ಥಿಸುವುದು, ದೇವರ ಜೊತೆಗೆ ಕುಳಿತುಕೊಳ್ಳುವುದು ಬಿಡಬಾರ್ದು. ಆದ್ದರಿಂದ ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ, ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ.
ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಬಾಯಿ ತುಂಬ ಹೊಗಳುವುದು ಸಂಭ್ರಮದಿಂದ. ದೇವರಿಗೆ ಸದಾಕಾಲ ನಾವು ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆಯನ್ನು ಹೃದಯಾಂತರಾಳದಿಂದ ಸಲ್ಲಿಸತಕ್ಕದ್ದು. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಹೌದು, ನಿದ್ರೆ ಮಾಡುವಾಗಲೂ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಅಥವಾ ದೇವರ ಆ ಹಾಡುಗಳು, ವಾಗ್ದಾನಗಳನ್ನು ನಾವು ಹೇಳಬಹುದು. ದೇವರ ಜಾಗರಣೆ, ರಾತ್ರಿಯೆಲ್ಲ ನಾವು ದೇವರನ್ನು ನೆನೆಯಬಹುದು. ಇನ್ನಿತರ ಶೋಧನೆಗಳು ಬರುವುದಕ್ಕಿಂತ ದೇವರನ್ನು ನೆನೆಯುವುದು ಎಷ್ಟೋ ಉತ್ತಮ. ನನಗೆ ನೀನು ನಿರಂತರದ ಸಹಾಯಕ, ನಿನ್ನ ರೆಕ್ಕೆಗಳಡಿ ನಾ ಸುಖಿ ಗಾಯಕ. ನೋಡಿ, ಲೋಕದ ಸಹಾಯ ಪ್ರೀತಿಗೆ ತಕ್ಕ, ನೀತಿಗೆ ತಕ್ಕ ಪ್ರೀತಿ ಹಾಗೆ. ಆದರೆ ದೇವರು ಹಾಗೆಲ್ಲ, ನಿರಂತರ ಸಹಾಯಕ, ಯಾವಾಗಲೂ ನಮ್ಮ ಸಹಾಯಕ್ಕೆ ಅವರು ಬರ್ತಾರೆ. ನನ್ನ ಆತ್ಮ ನಿನಗಾತುಕೊಂಡಿದೆ, ನಿನ್ನ ಬಲಗೈ ನನಗಿಂಬಾಗಿದೆ. ಅದರಿಂದ, ಏಕೆಂದರೆ ನಮ್ಮ ಆತ್ಮ ದೇವರಿಗೆ ಆತುಕೊಂಡಿದೆ. ಎಷ್ಟು ಸುಂದರವಾದ ಮಾತು ನೋಡಿ. ಈ ಆತ್ಮ ನಮ್ಮದಲ್ಲ, ಈ ಶರೀರವೂ ಕೂಡ ನಮ್ಮದಲ್ಲ, ದೇವರು ನಮ್ಗೆ ಕೊಟ್ಟ ದಾನ. ನನ್ನ ಆತ್ಮ ನಿನಗಾತುಕೊಂಡಿದೆ, ನಿನ್ನ ಬಲಗೈ ನನಗಿಂಬಾಗಿದೆ. ಕೇಡು ಬಗೆಯುವವರು ನನ್ನ ಪ್ರಾಣಕ್ಕೆ, ಇಳಿದು ಹೋಗುವವರು ಅಧೋಲೋಕಕ್ಕೆ. ಯಾರು ನನ್ನ ಪ್ರಾಣಕ್ಕೆ ಕೇಡು ಬಗೆಯುತ್ತಾರೋ ಅವರು ಅಧೋಲೋಕಕ್ಕೆ ಇಳಿದು ಹೋಗುತ್ತಾರೆ. ಕತ್ತಿಗವರು ತುತ್ತಾಗುವರು, ನರಿ ತೋಳಗಳ ಪಾಲಾಗುವರು. ಹರ್ಷಿಸುವನು ರಾಜಾದಿರಾಜನು ದೇವನಲ್ಲಿ, ಸಂತೋಷಿಸುವವರು ಆಣೆ ಇಟ್ಟವರು ಆತನಲ್ಲಿ. ಸದ್ದಿಲ್ಲದಂತಾಗುವುದು ಸುಳ್ಳಾಡಿದ ಬಾಯಿ ಅಲ್ಲಿ. ಅದರಿಂದ ಸುಳ್ಳಿನ ಜೀವನ ಮತ್ತು ಅಸೂಯೆಯ ಜೀವನ ನಮ್ಮಲ್ಲಿ ಇರಬಾರ್ದು. ಅದರಿಂದ ಆತ್ಮೀಯರೇ, ನಾವು ಇವತ್ತು ಮನಃಶಾಂತಿಯನ್ನು ದೇವರಲ್ಲಿ ಕಂಡುಕೊಳ್ತೀವಿ. ದೇವರಿಗಾಗಿ ನಾವು ಹಂಬಲಿಸ್ತಾ ಇದ್ದೀವಿ. ಮುಂದಿನ ಕೀರ್ತನೆ 64. ಕಿವಿಗೊಡು ದೇವ, ಶತ್ರುಗಳ ವಿರುದ್ಧ ಸಹಾಯ ಕೋರಿಕೆ. ಇಲ್ಲಿ ಸುಮಾರು 10 ವಾಕ್ಯಗಳಿವೆ. ಕಿವಿಗೊಡು ದೇವ ನನ್ನ ಆತ್ಮದ ಮೊರೆಗೆ, ಕಾಪಾಡು ಶತ್ರುಗಳ ಭಯವಿದೆ ನನಗೆ. ತಪ್ಪಿಸೆನ್ನ ಕೆಡುಕರ ಕುತಂತ್ರದಿಂದ, ಕಾದಿರಿಸೆನ್ನ ದುರುಳರ ದುಂಬಿಯಿಂದ. ನಾಲಗೆ ಎಂಬ ಅಲಗನವರು ಮಸದಿಹರು, ನಂಜು ಮಾತೆಂಬ ಅಂಬನು ಹೂಡಿಹರು. ಗುಟ್ಟಾದೆಡೆಯಿಂದ ಗುರಿ ಇಟ್ಟಿಹರು ನಿರಪರಾಧಿಗಳನೆ, ಅಂಜದೆ ಅಳುಕದೆ ಎಸೆವರು ಬಾಣಗಳನ್ನು ತಟ್ಟನೆ. ಕೆಟ್ಟದನ್ನು ಮಾಡಲು ಮನದಟ್ಟು ಮಾಡಿಕೊಂಡಿಹರು, ಗುಟ್ಟಾಗಿಡೋಣ ಉರುಳು ಕಾಂಬರಾರು ಎನ್ನುತ್ತಿಹರು. ಅವರು ಹೂಡಿರುವುದು ಕುತಂತ್ರವನು, ಕೊಚ್ಚಿಕೊಳ್ಳುವುದು ಚತುರೋಪಾಯವನು. ಅಶೋಧ್ಯ ಮಾನವನ ರನ್ಮನಗಳು, ಆದರೆ ಎಸೆವನು ಬಾಣವನು ದೇವನೇ. ಪಡೆವರು ಅಪಘಾತವನು ಫಕ್ಕನೆ. ನಾಲಿಗೆ ನಿಮಿತ್ತ ಅವರು ಅವನತಿಗೀಡಾಗುವರು, ನೋಡುವವರೆಲ್ಲರೂ ತಲೆಯಾಡಿಸಿ ಅಣಕಿಸುವರು. ಜನರೆಲ್ಲರಾಗ ತಲ್ಲಣಗೊಳ್ಳುವರು, ದೇವ ಕಾರ್ಯವಿದು ಎಂದು ಧ್ಯಾನಿಪರು. ಆತನ ಸತ್ಕಾರ್ಯಗಳನ್ನು ಸಾರುವರು. ಹರ್ಷಿಸಲಿ ಸಜ್ಜನರು ಪ್ರಭುವಿನಲ್ಲಿ, ಆಶ್ರಯ ಪಡೆಯಲೀಗಲೇ ಆತನಲ್ಲಿ. ನೇರ ಹೃದಯಗಳೆಲ್ಲರೂ ಹಿಗ್ಗಲಿ. ಆತ್ಮೀಯರೇ, ಶತ್ರುಗಳ ವಿರುದ್ಧ ಸಹಾಯ ಕೋರುವ ಈ ಕೀರ್ತನಕಾರನ ಪ್ರಾರ್ಥನೆ. ನಮಗೂ ಕೂಡ ಅನೇಕ ಬಾರಿ ನಮಗೆ ನೋವು ಕೊಟ್ಟವರು, ದುಃಖ ಕೊಟ್ಟವರು, ದೇವರ ಸಹಾಯ ಬೇಕಾಗುತ್ತೆ ನಮಗೆ. ಏಕೆಂದರೆ ಅವುಗಳನ್ನು ಸಹಿಸಲು, ಜಯಿಸಲು ನಮಗೆ ಕೃಪೆ ಬೇಕಾಗತ್ತೆ. ಕಿವಿಗೊಡು ದೇವ ನನ್ನ ಆತ್ಮದ ಮೊರೆಗೆ, ಕಾಪಾಡು ಶತ್ರುಗಳ ಭಯವಿದೆ ನನಗೆ. ನೋಡಿ, ಕಿವಿಗೊಡು ನನ್ನ ಆತ್ಮದ ಮೊರೆಗೆ, ಕಾಪಾಡು ಶತ್ರುಗಳ ಭಯವಿದೆ ನನಗೆ. ತಪ್ಪಿಸೆನ್ನ ಕೆಡುಕರ ಕುತಂತ್ರದಿಂದ, ಕಾದಿರಿಸೆನ್ನ ದುರುಳರ ದೊಂಬಿಯಿಂದ. ನೋಡಿ, ದುರುಳರ ಈ ಕೆಡುಕರು ಕುತಂತ್ರ ಮಾಡೋದು, ಯಾವಾಗಲೂ ಅಸೂಯೆಯಿಂದ ಕುತಂತ್ರ. ಇವತ್ತು ನಮ್ಮ ಮೇಲೂ ಕೂಡ ಅಷ್ಟೇ ಅಸೂಯೆಯಿಂದ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಸಮಾಜದಿಂದ ಕೃತ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಕಾದಿರಿಸೆನ್ನ ದುರುಳರ ದೊಂಬಿಯಿಂದ. ಅನೇಕ ಬಾರಿ ಇಂಥ ದೊಂಬಿಗಳು ದುರುಳರು ಮಾಡ್ತಾರೆ. ಜನರ ಮೇಲೆ ಒಂದು ವಿಶ್ವಾಸ ಆಚರಿಸುವವರ ಮೇಲೆ ಮಾಡ್ತಾರೆ. ಅದರಿಂದ ನಾವು ಪ್ರಾರ್ಥಿಸಬೇಕು, ಈ ಕೀರ್ತನೆ ನಮಗೆ ಸಂರಕ್ಷಣೆ. ನಾಲಗೆ ಎಂಬ ಅಲಗನವರು ಮಸದಿಹರು, ನಂಜು ಮಾತೆಂಬ ಅಂಬನು ಹೂಡಿಹರು. ಇವತ್ತು ಏನು ಮನುಷ್ಯ ನಾಲಗೆಯನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾನೆ. ನಾಲಿಗೆ ನಿಮಿತ್ತ ಅವರು ಏನಾಗ್ತಾರೆ ನೋಡಿ, ವಾಕ್ಯ 3, ನಾಲಗೆ ಎಂಬ ಅಲಗನವರು ಮಸದಿಹರು. ಈ ನಾಲಗೆ ಹೇಗೆ ಬೇಕಾದರೂ ಮಾತಾಡುತ್ತೆ, ಸುಳ್ಳು ಮಾತಾಡುತ್ತೆ. ಸತ್ಯಕ್ಕಿಂತ ಇವತ್ತು ಸುಳ್ಳು ಜಾಸ್ತಿ ಮಾತಾಡುತ್ತೆ. ಒಳ್ಳೆಯದನ್ನು ನೋಡೋಲ್ಲ, ಮೌಲ್ಯಗಳನ್ನು ನೋಡೋಲ್ಲ. ನಂಜು ಮಾತೆಂಬ ಅಂಬನು ಹೂಡಿಹರು. ನಂಜು ಮಾತು ಸಮುದಾಯಗಳ ಮೇಲೆ, ಜಾತಿಗಳ ಮೇಲೆ, ಮತಗಳ ಮೇಲೆ, ಧರ್ಮಗಳ ಮೇಲೆ, ಪಂಗಡಗಳ ಮೇಲೆ
ನಂಜು ಮಾತು. ಇದೊಂಥರ ಕ್ಯಾನ್ಸರ್ ಒಳಗಡೆ, HIV ಏಡ್ಸ್ ಥರ ಅಥವಾ ಒಂಥರ ಡಯಾಬಿಟಿಸ್ ಥರ ಮನುಷ್ಯನನ್ನು ನಾಶ ಮಾಡ್ತಾ ಇರುತ್ತೆ. ವಾಕ್ಯ 8ರಲ್ಲಿ ಅದನ್ನು ಹೇಳ್ತಾರೆ, ನಾಲಿಗೆ ನಿಮಿತ್ತ ಅವರು ಅವನತಿಗೀಡಾಗುವರು. ಇವತ್ತು ಅವನತಿ ಹೇಗೆ ಬರುತ್ತೆ? ನಮ್ಮ ನಾಲಿಗೆಯಿಂದ ನಮ್ಮ ಅವನತಿ ಬರುತ್ತೆ. ನೋಡುವವರೆಲ್ಲರೂ ತಲೆಯಾಡಿಸಿ ಅಣಕಿಸುವರು. ನೋಡುವವರೆಲ್ಲರೂ ತಲೆಯಾಡಿಸಿ ಅಣಕಿಸುವರು. ಅದರಿಂದ ನಾಲಿಗೆ ನಿಮಿತ್ತ ಅವರು ಅವನತಿಗೀಡಾಗುವರು. ಗುಟ್ಟಾದೆಡೆಯಿಂದ ಗುರಿ ಇಟ್ಟಿಹರು ನಿರಪರಾಧಿಗಳನ್ನೇ. ನೋಡಿ, ಗುಟ್ಟಾದೆಡೆಯಿಂದ ಅವರು ಗುರಿ ಇಟ್ಟಿಹರು ಯಾರ? ನಿರಪರಾಧಿಗಳ ಮೇಲೆ. ಇವತ್ತು ನಿರಪರಾಧಿಗಳ ಮೇಲೆ ಆಕ್ರಮಣ ನಡೆಯುವುದು, ವಿಶ್ವಾಸಾರ್ಹರ ಆಕ್ರಮಣ ನಡೆಯುವುದು, ಆರೋಪಗಳನ್ನು ಹಾಕುವುದು ಸಹಜವಾಗಿದೆ. ಅಂಜದೆ ಅಳುಕದೆ ಎಸೆವರು ಬಾಣಗಳನ್ನು ತಟ್ಟನೆ. ನೋಡಿ ಏನ್ ಮಾಡ್ತಾರೆ? ಅಂಜುವುದಿಲ್ಲ, ಆದರೆ ಬಾಣಗಳು ಒಂಥರ ಮನುಷ್ಯನನ್ನು ಕುಬ್ಜಗೊಳಿಸುವಂತಹ ಮಾತುಗಳು. ಕೆಟ್ಟದನ್ನು ಮಾಡಲು ಮನದಟ್ಟು ಮಾಡಿಕೊಂಡಿಹರು. ಕೆಲವರು ಮನದಟ್ಟು ಮಾಡ್ಕೊಂಡಿದ್ದಾರೆ, ನಾವಿರುವುದೇ ಕೆಟ್ಟದು ಮಾಡಲಿಕ್ಕೆ, ಆದ್ರಿಂದ ಕೆಟ್ಟದು ಮಾಡೋಣ. ನನ್ನ ಮನಸ್ಸಲ್ಲಿ ಹಾಗೆ ಇದೆಯಾ? ಕೆಟ್ಟದು ಮಾಡುವುದಂತ ಇದೆನಾ? ಕೆಟ್ಟದನ್ನು ಮಾಡಲು ಮನದಟ್ಟು ಮಾಡಿಕೊಂಡಿಹರು. ಗುಟ್ಟಾಗಿಡೋಣ ಉರುಳು ಕಾಂಬರಾರು ಎನ್ನುತ್ತಿಹರು. ನೋಡಿ ಅವರಿಗೆ ಹೇಗೆ ನಾವು ಇಟ್ಟ ಉರುಳು ಅಂದರೆ ನಾವು ನೋಡಿದ್ರೆ ಇದು ಪಕ್ಷಿಗಳನ್ನು ಅಥವಾ ಪ್ರಾಣಿಗಳನ್ನು ಹಿಡಿಯಲು ಉರುಳು ಆಗ್ತಿದ್ರು. ಆದರೆ ಇವತ್ತಿಲ್ಲಿ ಉರುಳು ಕಾಣೋಲ್ಲ, ಮನುಷ್ಯನ ಮನಸ್ಸಿನಲ್ಲಿ ಉರುಳಾಗ್ತಾರೆ. ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದ್ಗಡೆ ಚೂರಿ ಆಗ್ತಾರೆ. ಅದರಿಂದ ಇಂಥ ಉರುಳುಗಳನ್ನು ಕಾಂಬರಾರು ಯಾರಿಗೂ ಗೊತ್ತಿರೋಲ್ಲ. ನಾನು ಏನು ಹೇಳ್ತಾರಲ್ಲ, ಈ ಲ್ಯಾಂಗ್ವೇಜಲ್ಲಿ ಫಿಟ್ಟಿಂಗ್ ಇಡುವುದಂತಾರೆ. ಇಲ್ಲಿಂದ ಅಲ್ಲಿ ಹೋಗಿ ಚಾಡಿ ಮಾತು ಇಂಥವುಗಳನ್ನೆಲ್ಲ ಮಾಡುವುದು. ಅವ್ರೇನು ಮಾಡ್ತಾರೆ? ಅವರು ಉರುಳು ಹಾಕ್ತಾರೆ, ಅವರ ನಾಲಗೆನೇ ಉರುಳಾಗುತ್ತೆ. ಆಮೇಲೆ ಅವರು ಡಿನೈ ಮಾಡ್ತಾರೆ, ಇಲ್ಲ ನಾನು ಮಾಡಿಲ್ಲ, ನಾನು ಹೇಳಿಲ್ಲ ಅಂತೇಳಿ. ಅವರು ಓಡಿರುವುದು ಕುತಂತ್ರವನು, ಕೊಚ್ಚಿಕೊಳ್ಳುವುದು ಚತುರೋಪಾಯವನು. ಅಶೋಧ್ಯ ಮಾನವನ ರನ್ಮನಗಳು. ನೋಡಿ, ಅಶೋಧ್ಯ ಮಾನವನ ರನ್ಮನಗಳು ಇಂಥ ಕುತಂತ್ರ ಅಥವಾ ಚತುರೋಪಾಯಗಳನ್ನು ಮಾಡ್ತಾ ಇರುತ್ತೆ. ಆದರೆ ಎಸೆವನು ಬಾಣವನು ದೇವನೇ, ಪಡೆವರು ಅಪಘಾತವನು ಪಕ್ಕನೆ. ಅಪಘಾತ ಅಂದರೆ ದೇವರ ವಿರೋಧ ಹೋದರೆ ಅವರು ಜಯಿಸೋಲ್ಲ. ನಾಲಿಗೆ ನಿಮಿತ್ತ ಅವರು ಅವನತಿಗೀಡಾಗುವರು. ನೋಡುವವರೆಲ್ಲರೂ ತಲೆಯಾಡಿಸಿ ಅಣಕಿಸುವರು. ಜನರೆಲ್ಲರಾಗ ತಲ್ಲಣಗೊಳ್ಳುವರು. ದೇವ ಕಾರ್ಯವಿದು ಎಂದು ಧ್ಯಾನಿಪರು. ಆತನ ಸತ್ಕಾರ್ಯಗಳನ್ನು ಸಾರುವರು. ಹರ್ಷಿಸಲಿ ಸಜ್ಜನರು ಪ್ರಭುವಿನಲ್ಲಿ, ಆಶ್ರಯ ಪಡೆಯಲಿ ಈಗಲೇ ಆತನಲ್ಲಿ. ನೇರ ಹೃದಯಗಳೆಲ್ಲರೂ ಹಿಗ್ಗಲಿ. ಆದ್ದರಿಂದ ದೇವರಲ್ಲಿ ನಾವು ಹರ್ಷಿಸೋಣ, ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ನಾವು ವಂದಿಸೋಣ. ಕೀರ್ತನೆ 65 ಇದು ವಾಕ್ಯಗಳು 1ರಿಂದ 11, 13 ವಾಕ್ಯಗಳಿವೆ. ಮಳೆ ಬೆಳೆಗಾಗಿ ಲೋಕಪಾಲನಿಗೆ ವಂದನೆ. ಇವತ್ತು ದೇವರು ನಮಗೆ ಮಳೆ ಬೆಳೆಯನ್ನು ದಯಪಾಲಿಸ್ತಾರೆ, ಅದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸತಕ್ಕದ್ದು ಎಂಬುದಾಗಿ ಹೇಳುತ್ತೆ ಕೀರ್ತನೆ. ಸಿಯೋನಿನಲ್ಲಿ ಸಲ್ಲತಕ್ಕವು ನಿನಗೆ ಸ್ತುತಿ ಸ್ತೋತ್ರಗಳು, ಪೂರೈಸತಕ್ಕವು ದೇವಾ ಜನರು ನಿನಗೆ ಹೊತ್ತ ಹರಕೆಗಳು. ದೇವಾ ನೀ ನಮ್ಮೆಲ್ಲರ ಪ್ರಾರ್ಥನೆಗೆ ಕಿವಿ ಕೊಡುವಾತ. ನರರೆಲ್ಲರೂ ಬರುವರು ನಿನ್ನ ಬಳಿಗೆ ಪಾಪದ ಪ್ರಯುಕ್ತ. ಪಾಪದ ಹೊರೆ ಹೊತ್ತವರು ನಾವಯ್ಯ, ಅವುಗಳ ಪರಿಹಾರಕನು ನೀನಯ್ಯ. ನಿನ್ನ ಆಸ್ಥಾನದಲ್ಲಿ ನೆಲೆಸಲು ನೀನಾಯ್ದು ತಂದ ದೈವ ಭಕ್ತ ಧನ್ಯ. ನಮಗೆ ತರಲಿ ತೃಪ್ತಿ ನೀವು ವಾಸಿಸುವ ಪವಿತ್ರಾಲಯದ ಸೌಭಾಗ್ಯ. ದೇವಾ ನೀನೇ ನಮ್ಮೆಲ್ಲರ ಜೀವೋದ್ಧಾರ, ದೂರದ ಸಾಗರ ಸೀಮೆಗಳಿಗೂ ಆಶಾಧಾರ. ಗಂಭೀರ ಕಾರ್ಯವೆಸಗಿ ನೀಡುವೆ ವಿಜಯದುತ್ತರ. ಬಿಗಿದುಕೊಂಡಿರುವೆ ಶಕ್ತಿ ಶೌರ್ಯದ ನಡುಗಟ್ಟನು, ಬಿಗಿಯಾಗಿ ನಿಲ್ಲಿಸಿರುವೆ ನೀ ಗುಡ್ಡ ಬೆಟ್ಟಗಳನ್ನು. ಬೋರ್ಗರೆವ ಸಮುದ್ರಗಳನ್ನು ಗರ್ಜಿಸುವ ತರಂಗಗಳನ್ನು ದುಂಬಿ ಏಳುವ ಜನಾಂಗಗಳನ್ನು ಶಮನಗೊಳಿಸುವವನು ನೀನು. ಅಚ್ಚರಿಗೊಳ್ಳುವು ನಿನ್ನ ಮಹತ್ ಕಾರ್ಯಗಳ ಕಂಡು ಎಲ್ಲೆಗಳು. ಹರ್ಷಾನಂದಗೊಳ್ಳುವರು ಅದ ಕಂಡ ಪೂರ್ವ ಪಶ್ಚಿಮ ಪ್ರವಾಸಿಗಳು. ಇಳೆಯನ್ನು ಸಂಧಿಸಿ ಮಳೆಯನ್ನು ಸುರಿಸಿ ನೆಲವನ್ನು ನೀ ಸಿರಿಗೊಳಿಸುವಾತ. ನಾಲೆ ತುಂಬ ನೀರ ಹರಿಸಿ ಹೊಲ ತುಂಬ ನೀ ಧಾನ್ಯ ನೀಡುವಾತ. ನೇಗಿಲ ಗೆರೆಯನ್ನು ತೋಯಿಸಿ ಮಣ್ಣಿನ ಹೆಂಟೆಯನ್ನು ಕರಗಿಸುತ್ತಿ. ಕೊಡವಿಯ ಒಲವ ಮಾಚಿಸಿ ಉಲುಸಾಗಿ ಪೈರನ್ನು ಬೆಳೆಸುತ್ತಿ. ಋತು ಶಿಶಿರಕ್ಕೆ ಸುಗ್ಗಿಯ ಸೊಬಗಿನ ಮುಕುಟವ ಮುಡಿಸಿದ್ದಿ. ನೀ ನಡೆವ ಹಾದಿಯಲ್ಲೆಲ್ಲ ತುಳುಕುತ್ತಿದೆ ಸಮೃದ್ಧಿ. ಮೇವು ಗಾಡುಗಳು ಕಂಗೊಳಿಸುತ್ತಿವೆ ಪಚ್ಚೆ ಹಸಿರಿಂದ. ಗುಡ್ಡಗಾಡುಗಳು ಶೋಭಿಸುತ್ತಿವೆ ಹರ್ಷಾಡಂಬರದಿಂದ.
ಹುಲ್ಲುಗಾವಲುಗಳು ತುಂಬಿ ತುಳುಕುತ್ತಿವೆ ಕುರಿ ಹಿಂಡುಗಳಿಂದ, ಕಣಿವೆ ಕಂದರಗಳಿದೋ ಕಂಗೊಳಿಸುತ್ತಿವೆ ತೆನೆ ಕಾಡುಗಳಿಂದ, ಎಳೆ ಮೊಳಗುತ್ತಿದೆ ಆನಂದ ಘೋಷ ಸಂತಸ ಗೀತೆಗಳಿಂದ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಯಲ್ಲಿ ಕೀರ್ತನಕಾರ ಮಳೆ ಬೆಳೆಗಾಗಿ ಲೋಕಪಾಲನಿಗೆ ವಂದನೆ ಸಲ್ಲಿಸುತ್ತಾನೆ. ಇವತ್ತು ನಮಗೆ ಎಲ್ಲವನ್ನು ಉಸಿರಿಗಾಗಿ ಗಾಳಿ, ಬೆಳಕು, ನೀರು ಎಲ್ಲವನ್ನು ನೀಡಿದ್ದು ದೇವರೇ. ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸತಕ್ಕದ್ದು ಯಾವಾಗಲೂ. ಅದಕ್ಕಾಗಿ ಕೀರ್ತನಕಾರ ಹೇಳ್ತಾನೆ, ಸಿಯೋನಿನಲ್ಲಿ ಸಲ್ಲತಕ್ಕವು ಅಂದರೆ ಸ್ವರ್ಗದಲ್ಲಿ ಸಲ್ಲತಕ್ಕವು ನಿನಗೆ ಸ್ತುತಿ ಸ್ತೋತ್ರಗಳು, ಪೂರೈಸತಕ್ಕವು ದೇವ ಜನರು ನಿನಗೆ ಹೊತ್ತ ಹರಕೆಗಳು. ಅನೇಕ ಬಾರಿ ನಾವು ಹರಕೆಗಳನ್ನು ಹಾಕ್ತೀವಿ. ಆ ಹರಕೆಗಳನ್ನು ನಾವು ಪೂರೈಸಬೇಕು. ಸುಮ್ಮನೆ ಹರಕೆಗಳು ಹಾಕೋದಲ್ಲ, ಮತ್ತು ನಮ್ಮ ಶಕ್ತಿಗೆ ಮೀರಿದ ಹರಕೆಗಳನ್ನು ಹಾಕೋದಲ್ಲ. ಅನೇಕ ಬಾರಿ ನಮ್ಮಲ್ಲಿ ಶಕ್ತಿ ಇರುವುದಿಲ್ಲ, ದೇವರಿಗೆ ಅದು ಬೇಡ. ಹರಕೆ ಅರ್ಥ ಅಂದರೆ ದೇವರಿಗೆ ಧನ್ಯವಾದ ನೀನು ಸಲ್ಲಿಸುವುದು, ನೀನು ದೇವರ ನೆನಪಿಟ್ಟುಕೊಳ್ಳುವುದು. ಆದ್ದರಿಂದ ದೇವರನ್ನು ಮರೆಯಬೇಡ. ದೇವಾ, ನೀ ನಮ್ಮೆಲ್ಲರ ಪ್ರಾರ್ಥನೆಗೆ ಕಿವಿಗೊಡುವಾತ, ನರರೆಲ್ಲರೂ ಬರುವರು ನಿನ್ನ ಬಳಿಗೆ ಪಾಪದ ಪ್ರಯುಕ್ತ. ಪಾಪ ಮಾಡಿದರೆ ನಾವೆಲ್ಲೂ ಹೋಗಲು ಸಾಧ್ಯವಿಲ್ಲ, ನಿನ್ನ ಹತ್ರ ಬರಬೇಕು, ಪಶ್ಚಾತ್ತಾಪ ಪಟ್ಟು ಬರಬೇಕು. ನೀನೇ ನಮ್ಮನ್ನು ಕ್ಷಮಿಸುವಾತ. ಪಾಪದ ಹೊರೆ ಹೊತ್ತವರು ನಾವಯ್ಯ, ಅವುಗಳ ಪರಿಹಾರಕ್ಕನು ನೀನಯ್ಯ. ನಾವು ಪಾಪಿಗಳು, ಹೊರೆ ಹೊತ್ತವರು ನಾವು, ಅದರ ಪರಿಹಾರಕ ಬಲಿ ನೀವಾಗುತ್ತೀರಿ ಅಥವಾ ಪರಿಹಾರ ನೀವು ಮಾಡುತ್ತೀರಿ. ನಿನ್ನ ಆಸ್ಥಾನದಲ್ಲಿ ನೆಲೆಸಲು ನಿನ್ನ ಆಯ್ದು ತಂದ ದೈವ ಭಕ್ತ ಧನ್ಯ. ನಮಗೆ ತರಲಿ ತೃಪ್ತಿ ನಿವಾಸಿಸುವ ಪವಿತ್ರಾಲಯದ ಸೌಭಾಗ್ಯ. ನೋಡಿ, ನೀವು ಆರಿಸಿದ ಜನರು ಧನ್ಯ. ನಮಗೆ ನಿಮ್ಮ ಪವಿತ್ರಾಲಯದ ಸೌಭಾಗ್ಯ ದಯಪಾಲಿಸು. ದೇವ, ನೀನೇ ನಮ್ಮೆಲ್ಲರ ಜೀವೋದ್ಧಾರ, ದೂರದ ಸಾಗರ ಸೀಮೆಗಳಿಗೂ ಆಶಾಧಾರ. ಗಂಭೀರ ಕಾರ್ಯವೆಸಗಿ ನೀಡುವೆ ವಿಜಯದುತ್ತರ. ನಿನ್ನ ಕಾರ್ಯಗಳು ಶ್ರೇಷ್ಠವಾದವು. ವಿಶ್ವವನ್ನು ಆಳುವ ಪ್ರಭುವೇ, ನೀವೆಲ್ಲವನ್ನು ಮಾಡಲು ಶಕ್ತರು. ಬಿಗಿದುಕೊಂಡಿರುವೆ ಶಕ್ತಿ ಶೌರ್ಯದ ನಡುಗಟ್ಟನು, ಬಿಗಿಯಾಗಿ ನಿಲ್ಲಿಸಿರುವೆ ನೀ ಗುಡ್ಡ ಬೆಟ್ಟಗಳನ್ನು. ಎಲ್ಲವನ್ನೂ ನೀನು ರೂಪಿಸಿದ್ಯಾ, ಸೃಷ್ಟಿಸಿದ್ಯಾ, ಅದನ್ನು ಬಲವಾಗಿ ನೀನು ಇಟ್ಟಿದ್ಯಾ. ಇಲ್ಲದಿದ್ದರೆ ನಾವೆಲ್ಲ ನಾಶವಾಗಿ ಹೋಗ್ತಿದ್ವಿ. ಬೋರ್ಗರೆವ ಸಮುದ್ರಗಳನ್ನು ಗರ್ಜಿಸುವ ತರಂಗಗಳನ್ನು, ದುಂಬಿ ಏಳುವ ಜನಾಂಗಗಳನ್ನು ಶಮನಗೊಳಿಸುವವನು ನೀನು. ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಬೋರ್ಗರೆವ ಸಮುದ್ರ, ಗರ್ಜಿಸುವ ತರಂಗ ಹಾಗೂ ದುಂಬಿ ಏಳುವ ಜನಾಂಗ, ಇವೆಲ್ಲವನ್ನು ಶಮನಗೊಳಿಸುವಾತ ನೀನು. ಏಕೆಂದರೆ ನೀನು ನಮ್ಮ ರಕ್ಷಕ, ದುರ್ಗ, ಕೋಟೆ ಆಗಿದ್ದೀರಿ. ಅಚ್ಚರಿಗೊಳ್ಳುವು ನಿನ್ನ ಮಹತ್ ಕಾರ್ಯಗಳ ಕಂಡು ಎಲ್ಲೆಗಳು, ಹರ್ಷಾನಂದಗೊಳ್ಳುವರು ಅದ ಕಂಡ ಪೂರ್ವ ಪಶ್ಚಿಮ ಪ್ರವಾಸಿಗಳು. ಇಳೆಯನ್ನು ಸಂಧಿಸಿ ಮಳೆಯನ್ನು ಸುರಿಸಿ ನೆಲವನ್ನು ನೀ ಸಿರಿಗೊಳಿಸುವಾತ. ನಾಲೆ ತುಂಬ ನೀರ ಹರಿಸಿ ಹೊಲ ತುಂಬ ನೀ ಧಾನ್ಯ ನೀಡುವಾತ. ನೋಡಿ, ಇಳೆಯನ್ನು ತೋಯಿಸಿ, ಯೆಶಾಯ 55:10 ನಾವು ಇದನ್ನೇ ಓದ್ತೀವಿ. ಇಳೆಯನ್ನು ತೋಯಿಸಿ ನಮಗೆ ಬೆಳೆಯನ್ನು ನೀಡುವಾತ, ಸಿರಿಗೊಳಿಸುವನಾತ, ನಾಲೆ ತುಂಬ ನೀರ ಹರಿಸಿ ಹೊಲ ತುಂಬ ನೀ ಧಾನ್ಯ ನೀಡುವಾತ. ಆ ದೇವರನ್ನು ನಾವು ಸ್ತುತಿಸಬೇಕು, ಗೌರವಿಸಬೇಕು, ಮಹಿಮೆಯನ್ನು ಸಲ್ಲಿಸಬೇಕು. ನೇಗಿಲ ಗೆರೆಯನ್ನು ತೋಯಿಸಿ ಮಣ್ಣಿನ ಹೆಂಟೆಯನ್ನು ಕರಗಿಸುತ್ತಿ, ಒಡವಿಯ ಹೊಲವನ್ನು ಮಾಚಿಸಿ ಉಲುಸಾಗಿ ಪೈರನ್ನು ಬೆಳೆಸುತ್ತಿ. ನೋಡಿ ಹೇಗೆ ದೇವರೆಲ್ಲವನ್ನು ಮಾಡ್ತಾರೆ ಈ ಕಾರ್ಯಗಳು. ಋತು ಶಿಶಿರಕ್ಕೆ ಸುಗ್ಗಿಯ ಸೊಬಗಿನ ಮುಕುಟವ ಮುಡಿಸಿದ್ದಿ, ನೀ ನಡೆಯುವ ಹಾದಿಯಲ್ಲೆಲ್ಲ ತುಳುಕುತ್ತಿದೆ ಸಮೃದ್ಧಿ. ಇವತ್ತು ಈ ಪಚ್ಚೆ ಹಸಿರು ಇದೆಲ್ಲವೂ ದೇವರ ಒಂದು ವರದಾನ. ದೇವರು ಕಳಿಸುವ ಮಳೆ, ದೇವರು ಈ ಸೃಷ್ಟಿಯ ಪೋಷಣೆಯನ್ನು ದೇವರು ಮಾಡ್ತಾರೆ. ನಾವು ಕೂಡ ಪೋಷಣೆ ಮಾಡತಕ್ಕದ್ದು. ಮೇವುಗಾಡುಗಳು ಕಂಗೊಳಿಸುತ್ತಿವೆ ಪಚ್ಚೆ ಪಸರಿಂದ, ಗುಡ್ಡಗಾಡುಗಳು ಶೋಭಿಸುತ್ತಿವೆ ಹರ್ಷಾಡಂಬರದಿಂದ. ಹುಲ್ಲುಗಾವಲುಗಳು ತುಂಬಿ ತುಳುಕುತ್ತಿವೆ ಕುರಿ ಹಿಂಡುಗಳಿಂದ, ಕಣಿವೆ ಕಂದರಗಳಿದು ಕಂಗೊಳಿಸುತ್ತಿವೆ ತೆನೆ ಕಾಡುಗಳಿಂದ. ಎಳೆ ಮೊಳಗುತ್ತಿದೆ ಆನಂದ ಘೋಷ ಸಂತಸ ಗೀತೆಗಳಿಂದ. ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ, ಯೇಸುವೆ ನಿಮಗೆ ಸ್ತೋತ್ರ. ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿದೆ, ಯೇಸುವೆ ನಿಮಗೆ ಸ್ತೋತ್ರ. ಹಲ್ಲೇಲೂಯಾ 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 ಆಮೆನ್. ಹೌದು ಆತ್ಮೀಯರೇ, ಇಡೀ ವಿಶ್ವ, ಈ ಸೃಷ್ಟಿ ಎಲ್ಲವೂ ದೇವರದೇ. ಅದರಲ್ಲಿ ಇವತ್ತು ನಾವು 4 ಕೀರ್ತನೆಗಳನ್ನು ಧ್ಯಾನಿಸಿದೆವು. 62, 63, 64, 65. ದೇವರಲ್ಲಿ ಮನಃಶಾಂತಿ, ದೇವರಿಗಾಗಿ ಹಂಬಲ, ಶತ್ರುಗಳ ವಿರುದ್ಧ ಸಹಾಯ ಕೋರಿಕೆ, ಮಳೆಗಾಗಿ ಬೆಳೆಗಾಗಿ ಲೋಕಪಾಲಕನಿಗೆ ವಂದನೆ. ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ಸರ್ವೇಶ್ವರನೇ ನಿಮಗೆ ಸ್ತೋತ್ರ.
ಈ ದಿನ ನಾವು ನಮ್ಮ ಮೊರೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಕೀರ್ತನೆಗಳ ಮೂಲಕ ಪ್ರಾರ್ಥಿಸಿದ್ದೀವಿ. ನಮ್ಮ ಯಾತನೆಗಳನ್ನು ದೂರ ಮಾಡಿ ಹರಸಿ ಆಶೀರ್ವದಿಸಿರಿ. ಇದು ವಿಶೇಷವಾಗಿ ಯಾರೆಲ್ಲ ಈ ಕೀರ್ತನೆಗಳೊಂದಿಗೆ ಪ್ರಾರ್ಥಿಸಿದ್ದವರು ಎಲ್ಲ ಕೇಡುಗಳಿಂದ, ಎಲ್ಲ ರೋಗ ರುಜಿನಗಳಿಂದ, ಆಕ್ರಮಣಗಳಿಂದ, ಶೋಧನೆಗಳಿಂದ, ದುಚ್ಚಡ ದುರ್ಗುಣ ದುರ್ವ್ಯಾಮೋಹಗಳಿಂದ ಅವರನ್ನು ರಕ್ಷಿಸಿ ಅಭಿಷೇಕಿಸಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯ ಹಸ್ತ, ಕೃಪೆಯ ಹಸ್ತ ಅವರ ಮೇಲೆ ಇರಲಿ. ಈ ಕೀರ್ತನೆಯ ಮೂಲಕ ಹೊಸ ಶಕ್ತಿ, ಚೈತನ್ಯ ಅವರಿಗೆ ಲಭ್ಯವಾಗಲಿ. ಅವರ ಜೀವನ ಆಶೀರ್ವಾದಗೊಳ್ಳಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೀನಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನಮ್ಮ ಯೇಸು ಸ್ಪರ್ಶ ಸ್ವಾರ್ಥ ತಂಡದ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆತ್ಮೀಯರೇ, ಈ ಸ್ವಾರ್ಥೆಯನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಮುಂದೆ ಮಾಡಿ, ಅವರೂ ಕೂಡ ಈ ಸ್ವಾರ್ಥೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆಯಲಿ. ದಿವ್ಯವಾಣಿ